जय जय श्री चैतन्य जय नित्यानंद। जय जय श्री चैतन्य जय नित्यानंद। जय जय श्री चैतन्य जय नित्यानंद। जय अद्वैत चंद्र जय गौरा भक्त वृंदा। जय अद्वैत चंद्र जय गौर भक्त वृंदा। जय अद्वैत चंद्र जय गौरा भक्त वृंदा। जय अद्वैत चंद्र जय गौर भक्त वृंदा। जय अद्वैत चंद्र जय गौरा भक्त वृंदा। जय अद्वैत जय गौर वृंदा। जय जय श्री चैतन्य जय नित्यानंद। 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 जय अद्वैत चंद्र जय गौरा भक्त वृंदा। जय अद्वैत चंद्र जय गौर भक्त वृंदा। जय अद्वैत चंद्र जय गौर भक्त वृंदा। अद्वैत चंद्र जय गौर भक्त वृंदा। जय जय श्री चैतन्य जय नित्यानंद। 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 जय अद्वैत चंद्र जय गौरा भक्त वृंदा। जय अद्वैत चंद्र जय गौर भक्त वृंदा। जय अद्वैत चंद्र जय गौरा भक्त वृंदा। जय अद्वैत चंद्र जय गौर भक्त वृंदा। हरे कृष्णा 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 हरे हरे, हरे राम 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 हरे हरे। हरे कृष्णा 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 हरे हरे, हरे राम 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 हरे हरे। हरे कृष्णा 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 हरे हरे, हरे राम 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 हरे हरे। हरे कृष्णा 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 हरे हरे, हरे राम 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 हरे हरे। हरे कृष्णा 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 हरे हरे, हरे राम 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 हरे हरे। हरे कृष्णा 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 हरे हरे, हरे राम राम हरे हरे। हरे कृष्णा 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 हरे हरे, हरे राम 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 हरे हरे। हरे कृष्णा 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 हरे हरे, हरे राम 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 हरे हरे। हरे कृष्णा 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 हरे हरे, हरे राम 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 हरे हरे। हरे कृष्णा 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 हरे हरे, हरे राम 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 हरे हरे। हरे कृष्णा 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 हरे हरे, हरे राम 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 हरे हरे। हरे कृष्णा 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 हरे हरे, हरे राम 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 हरे हरे। ओम ज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः।
नमो ओं विष्णुपादाय कृष्णपृष्ठाय भूतले श्रीमते भक्तिवेदांत स्वामी इति नामिने नमस्ते सारस्वती गौरवाणी प्रचारिणे निर्विशेष शून्यवादी पाश्चात्य देशतारिणे जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद हरे कृष्णा कृष्ण कृष्ण हरे 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 राम 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 हरे हरे. ಸೊ ಇಂದು ರಥಯಾತ್ರೆ ಜಗನ್ನಾಥಪುರಿಯಲ್ಲಿ ಗುಂಡಿಚಾ ಮಾರ್ಜನ ಮಾಡೋ ದಿವಸ ಇವತ್ತು. ಸೊ ಇದನ್ನು ಐತಿಹಾಸಿಕವಾಗಿ ಶ್ರೀ ಚೈತನ್ಯ ಮಹಾಪ್ರಭುಗಳು ಅವರ ದಿವ್ಯ ಅವತಾರ ಆ ಸಮಯದಲ್ಲಿ ಅವರು ಮಾಡಿದ್ರು. ಅದರ ಒಂದು ಅಧ್ಯಾಯ ಇದೆ ಶ್ರೀ ಚೈತನ್ಯ ಚರಿತಾಮೃತ ಅಲ್ಲಿ. ಗುಂಡಿಚಾ ಮಾರ್ಜನ, ಗುಂಡಿಚಾ ದೇವಸ್ಥಾನ ಮಾರ್ಜನ, ಸ್ವಚ್ಛತೆ ಸ್ವಚ್ಛ ಭಾರತ್ ಅಂತ ಈಗ ಹೊಸ ಸ್ಕೀಮ್ ಎಲ್ಲ ಮಾಡ್ತೇವೆ. ಸೊ ಸ್ವಚ್ಛತೆ ಮುಖ್ಯ. ಗಾಡ್ಲಿನೆಸ್, ಕ್ಲೆನ್ಲಿನೆಸ್ ಇಸ್ ನೆಕ್ಸ್ಟ್ ಟು ಗಾಡ್ಲಿನೆಸ್ ಅಂತಾನೆ ಹೇಳ್ತೇವೆ. ಸೊ ಬ್ರಾಹ್ಮಣ ಅವರ ಇನ್ನೊಂದು ಹೆಸರು ಕೂಡ ಶುಚಿ ಅಂತ ಹೇಳೋದು. ಶುಚಿ, ಶ್ರಮ ದಮ ತಪ ಶೌಚಂ ಕ್ಷಾಂತಿರಾರ್ಜಮೇವಚ ಜ್ಞಾನಂ ವಿಜ್ಞಾನಂ ಆಸ್ತಿಕ್ಯಂ ಬ್ರಹ್ಮಕರ್ಮ ಸ್ವಭಾವಜ. ಸೊ ಶುಚಿತ್ವ. ಸೊ ಒಂದು ಹೊರಗೆ ಶುಚಿತ್ವ, ಅದಕ್ಕಿಂತ ಮುಖ್ಯವಾಗಿ ಒಳಗಿನ ಶುಚಿತ್ವ. ಆದರೂ ಹೊರಗೆ ಒಳಗೆ ಎರಡು ಕೂಡ ಅಫೆಕ್ಟ್ ಆಗುತ್ತೆ. ನಾವು ಒಳಗೆ ಶುಚಿ ಇದ್ರೆ ಹೊರಗೆ ಕೂಡ ಶುಚಿಯಾಗಿರ್ತೇವೆ. ನಾವು ಒಳಗೆ ಶುಚಿ ಇಲ್ಲ ಅಂದ್ರೆ ಒಳಗೆ ಕೂಡ ಅದು ಅಶುಚಿತ್ವವನ್ನು ತಯಾರು ಮಾಡುತ್ತೆ. ಸೊ ಹಾಗೆ ಎರಡು ಕೂಡ ಕನೆಕ್ಷನ್ ಇದೆ. ಸೊ ಹಾಗೆ ಹೊರಗೆ ಕೂಡ ಶುಚಿಯಾಗಿರ್ಬೇಕು ನಾವು. ಅದು ನಮಗೆ ಒಳಗೆ ಮಾನಸಿಕವಾಗಿ ಕೂಡ ಅದು ಪ್ರಭಾವ ಬೀಳುತ್ತೆ. ಶ್ರೀ ವಿಗ್ರಹಾರ ಧನನಿತ್ಯ ನಾನ ಶೃಂಗಾರ ತನ್ಮಂದಿರ ಮಾರ್ಜನ ಅದು ಮಂದಿರ ಮಾರ್ಜನ. ಸೊ ಮಂದಿರ ಮಾರ್ಜನ ಇದು ಒಂದು ಭಕ್ತಿಯಲ್ಲಿ ಮುಖ್ಯವಾದ ಅಂಗ ಒಂದು. ಸೊ ಇಲ್ಲಿ ಜಗನ್ನಾಥ ಪುರಿಯಲ್ಲಿ ಭಗವಂತನನ್ನು ಪುರಿ ದೇವಸ್ಥಾನದಿಂದ ಅದು ದ್ವಾರಕ್ಕೆ ಕುರುಕ್ಷೇತ್ರ ಇದ್ದ ಹಾಗೆ ಅಲ್ಲಿಂದ ಮತ್ತೆ ಗುಂಡಿಚ ಅಂದ್ರೆ ಅದು ವೃಂದಾವನ. ಸೊ ಅಲ್ಲಿ ಕರ್ಕೊಂಡು ಬರೋದು ರಥಯಾತ್ರೆ, ಅದೊಂದು ಸಂಕೇತ, ಸೂಚನೆ. ಸೊ ಅದನ್ನ ಭಗವಂತನ ತರೋಕ್ ಮುಂಚೆ ಅಲ್ಲಿ ಬಹಳ ಸ್ವಚ್ಛತೆ ನಡೀತೆ ಗುಂಡಿಚ ದೇವಾಲಯದಲ್ಲಿ. ಅದ್ರ ಬಗ್ಗೆ ಇದು ಸ್ವಲ್ಪ ಕೇಳೋಣ. ಟ್ರಾನ್ಸ್ಲೇಷನ್ ಕನ್ನಡ. ಟ್ರಾನ್ಸ್ಲೇಟ್. ಕಾಣ್ತಾ ಇದೆ ಅಂದ್ಕೊಳ್ತೀನಿ ಎಲ್ಲರಿಗೂ. ಶ್ರೀ ಚೈತನ್ಯ ಚರಿತಾಮೃತ ಮಧ್ಯಲೀಲಾ ಅಧ್ಯಾಯ 12 ಗುಂಡಿಚಾ ದೇವಾಲಯದ ಶುದ್ಧೀಕರಣ. ಶ್ರೀಲ ಭಕ್ತಿ ವಿನೋದ್ ಠಾಕೂರರು ತಮ್ಮ ಅಮೃತ ಪ್ರವಾಹ ಭಾಷ್ಯದಲ್ಲಿ ಈ ಅಧ್ಯಾಯವನ್ನು ಈ ಕೆಳಗಿನಂತೆ ಸಂಕ್ಷೇಪಿಸುತ್ತಾರೆ. ಒರಿಸ್ಸಾದ ಮಹಾರಾಜ ಪ್ರತಾಪರುದ್ರರು ಭಗವಾನ್ ಶ್ರೀ ಚೈತನ್ಯ ಮಹಾಪ್ರಭು ಅವರನ್ನು ನೋಡಲು ತಮ್ಮ ಕೈಲಾದಷ್ಟು ಪ್ರಯತ್ನಿಸಿದರು. ಶ್ರೀಲ ನಿತ್ಯಾನಂದ ಪ್ರಭು ಮತ್ತು ಇತರ ಭಕ್ತರು ರಾಜನ ಬಯಕೆಯ ಬಗ್ಗೆ ಭಗವಂತನಿಗೆ ತಿಳಿಸಿದರು. ಆದರೆ ಶ್ರೀ ಚೈತನ್ಯ ಮಹಾಪ್ರಭು ಅವರನ್ನು ನೋಡಲು ಒಪ್ಪಲಿಲ್ಲ. ಆ ಸಮಯದಲ್ಲಿ ಶ್ರೀ ನಿತ್ಯಾನಂದ ಪ್ರಭುಗಳು ಒಂದು ಯೋಜನೆಯನ್ನು ರೂಪಿಸಿದರು ಮತ್ತು ಅವರು ಭಗವಂತನ ಹೊರ ಉಡುಪಿನ ಒಂದು ತುಂಡನ್ನು ರಾಜನಿಗೆ ಕಳುಹಿಸಿದರು. ಮರುದಿನ ರಾಮಾನಂದರಾಯರು ಮತ್ತೆ ಶ್ರೀ ಚೈತನ್ಯ ಮಹಾಪ್ರಭುಗಳನ್ನು ರಾಜನನ್ನು ನೋಡಲು ಬೇಡಿಕೊಂಡಾಗ ಭಗವಾನ್ ಚೈತನ್ಯ ಮಹಾಪ್ರಭುವರು ವಿನಂತಿಯನ್ನು ನಿರಾಕರಿಸಿ ರಾಜನ ಮಗನನ್ನು ತನ್ನ ಮುಂದೆ ಕರೆತರುವಂತೆ ರಾಮಾನಂದರಾಯರನ್ನು ಕೇಳಿದರು. ರಾಜಕುಮಾರನು ವೈಷ್ಣವನಂತೆ ವೇಷ ಧರಿಸಿ ಭಗವಂತನನ್ನು ಭೇಟಿ ಮಾಡಿದನು ಮತ್ತು ಇದು ಕೃಷ್ಣ ಸ್ಮರಣೆಯನ್ನು ಜಾಗೃತಗೊಳಿಸಿತು. ಹೀಗೆ ಶ್ರೀ ಚೈತನ್ಯ ಮಹಾಪ್ರಭುಗಳು ಮಹಾರಾಜ ಪ್ರತಾಪರುದ್ರನ ಮಗನನ್ನು ಅವರನ್ನು ಮೀಟ್ ಮಾಡಿದ್ರು. ಓಕೆ. ಇದಾದ ನಂತರ ರಥಯಾತ್ರೆ ನಡೆಯುವ ಮೊದಲು ಶ್ರೀ ಚೈತನ್ಯ ಮಹಾಪ್ರಭು ಗುಂಡಿಚಾ ದೇವಾಲಯವನ್ನು ತೊಳೆದರು. ನಂತರ ಅವರು ಇಂದ್ರದ್ಯುಮ್ನ ಸರೋವರದಲ್ಲಿ ಸ್ನಾನ ಮಾಡಿ ಹತ್ತಿರದ ಉದ್ಯಾನದಲ್ಲಿ ಪ್ರಸಾದ ಸೇವಿಸಿದರು. ಶ್ರೀ ಚೈತನ್ಯ ಮಹಾಪ್ರಭು ಗುಂಡಿಚಾ ದೇವಾಲಯವನ್ನು ತೊಳೆದರೆ ಗೌಡಿಯ ವೈಷ್ಣವ ತೊಳೆಯುವ ಸಮಯದಲ್ಲಿ ಗೌಡಿಯ ಒಬ್ಬ ವೈಷ್ಣವ ಭಗವಂತನ ಶ್ರೀ ಚೈತನ್ಯ ಮಹಾಪ್ರಭು ಪಾದಕಮಲವನ್ನು ತೊಳೆದು ನೀರನ್ನು ಕುಡಿದನು. ಈ ಘಟನೆಯು ಬಹಳ ಮಹತ್ವದ್ದಾಗಿದೆ, ಏಕೆಂದರೆ ಇದು ಭಕ್ತನೊಳಗೆ ಪರಮಾನಂದ ಪ್ರೇಮದಿಂದ ಎಚ್ಚರವಾಯಿತು.
ನಂತರ ಅದ್ವೈತ ಪ್ರಭುವಿನ ಮಗ ಗೋಪಾಲನು ಕೀರ್ತನೆಯ ಮನೆಯಲ್ಲಿ ಮೂರ್ಛೆ ಹೋದನು ಮತ್ತು ಅವನು ಪ್ರಜ್ಞೆಗೆ ಬಾರದಿದ್ದಾಗ ಶ್ರೀ ಚೈತನ್ಯ ಮಹಾಪ್ರಭುಗಳು ಅವನನ್ನು ಎಚ್ಚರಗೊಳಿಸುವ ಮೂಲಕ ಅವನಿಗೆ ಸಹಾಯ ಮಾಡಿದರು. ಓಕೆ. ಮತ್ತೆ ಪ್ರಸಾದ ಸಮಯದಲ್ಲಿ ನಿತ್ಯಾನಂದ ಪ್ರಭು ಮತ್ತು ಅದ್ವೈತ ಪ್ರಭುಗಳ ಮಧ್ಯೆ ಹಾಸ್ಯಮಯ ಮಾತುಗಳು. ಓಕೆ. ಸೊ ಈ ಅಧ್ಯಾಯದಲ್ಲಿ ಏನೇನು ಬರ್ತಾ ಇದೆ ಅಂತ ಇಂಟ್ರೊಡಕ್ಷನ್ ಹೇಳ್ತಾ ಇದ್ದಾರೆ. ಸ್ವಲ್ಪ ನಾನು ಓದ್ತೇನೆ ಅನುವಾದಗಳು ಮತ್ತೆ ನೋಡೋಣ ಎಕ್ಸ್ಪ್ಲನೇಷನ್ಸ್. ಸೊ ಈ ಅಧ್ಯಾಯದಲ್ಲಿ ಮೊದಲಿಗೆ ಹೇಳ್ತಾ ಇರೋದು ಮಹಾರಾಜ ಪ್ರತಾಪರುದ್ರ ಶ್ರೀ ಚೈತನ್ಯ ಮಹಾಪ್ರಭುವನ್ನು ಭೇಟಿ ಮಾಡಬೇಕು ಅಂತ ಪ್ರಯತ್ನ ಪಟ್ಟರು, ಅವ್ರ ಇಚ್ಛೆ. ಆದ್ರೆ ಮೊದಲಿಗೆ ಚೈತನ್ಯ ಮಹಾಪ್ರಭು ನಿರಾಕರಿಸಿದ್ರು. ಸೊ ಹಾಗಾಗಿ ಮೊದಲಿಗೆ ಚೈತನ್ಯ ಮಹಾಪ್ರಭು ತಮ್ಮ ವಸ್ತ್ರವನ್ನು ಕಳಿಸ್ತಾರೆ. ಸೊ ನಂತರ ಒಂದು ಸಮಯದಲ್ಲಿ ಅವರ ಮಗನನ್ನು ಕರೆಸ್ತಾರೆ. ಸೊ ಅವರಿಗೆ ತನ್ನ ಕೃಪೆಯನ್ನು ಕೊಡ್ತಾರೆ ಚೈತನ್ಯ ಮಹಾಪ್ರಭು. ಆದ್ರೆ ನೇರವಾಗಿ ರಾಜನಿಗೆ ಭೇಟಿ ಮಾಡೋದಿಲ್ಲ ಕೃಷ್ಣ ಚೈತನ್ಯ ಮಹಾಪ್ರಭು, ಯಾಕಂದ್ರೆ ಹಿಂದೆ ಅಷ್ಟು ಶಿಸ್ತಿನಿಂದ ಅವರು ಸನ್ಯಾಸಿಗಳು ಆಗಿರ್ತಾರೆ, ಸನ್ಯಾಸ ಧರ್ಮ ಹಾಗೆ ಪಾಲನೆ ಮಾಡ್ತಾ ಇದ್ರು, ಅಷ್ಟು ಶಿಸ್ತಿನಲ್ಲಿ ಇರ್ತಾರೆ. ಸೊ ಚೈತನ್ಯ ಮಹಾಪ್ರಭು ಕೂಡ ಹಾಗೆ ಅದೇ ರೀತಿಯಲ್ಲಿ ಮಾಡೋದಿಲ್ಲ ಅಂತ, ಅವರು ಭೇಟಿ ಮಾಡೋದಿಲ್ಲ ಅಂತ. ಒಂದು ನಿಮಿಷ ಮತ್ತೆ ಒಂದು ನಿಮಿಷ. ಓಕೆ ಓಕೆ. ಸೊ ಫಸ್ಟ್ ಚೈತನ್ಯ ಮಹಾಪ್ರಭು ನಿರಾಕರಿಸಿದ್ರು. ಸೊ ನಂತರ ಭೇಟಿ ಅವ್ರು ಭೇಟಿ ಮಾಡೋ ಅವಕಾಶ ಕೊಡ್ತಾರೆ ಚೈತನ್ಯ ಮಹಾಪ್ರಭು, ಯಾಕಂದ್ರೆ ಅವರು ಶುದ್ಧ ಭಕ್ತರಾದ್ರಿಂದ ಚೈತನ್ಯ ಮಹಾಪ್ರಭು ಮೊದಲಿಗೆ ಅವರಿಲ್ಲ ಇಲ್ಲ ನಾನು ಭೇಟಿ ಮಾಡೋದಿಲ್ಲ, ನಾನು ಹೇಗೆ ಭೇಟಿ ಮಾಡಕ್ ಸಾಧ್ಯ, ಹೀಗೆ ಹಾಗೆ ಅಂತ ಹೇಳೋದು, ಕೊನೆಗೆ ಭೇಟಿ ಮಾಡ್ತಾರೆ. ಓಕೆ. ಸೊ ನಾವು ಈ ಭಾಗಕ್ಕೆ ಹೋಗೋಣ. ಇಲ್ಲಿ ಗುಂಡಿಚ ಮಾರ್ಜನ ಸ್ಟಾರ್ಟ್ ಆಗುತ್ತೆ, ಆ ಭಾಗಕ್ಕೆ ಹೋಗೋಣ. ಇಲ್ಲಿ ಓಕೆ. ಈ ರೀತಿ ಭಗವಂತನು ಶ್ರೀ ಚೈತನ್ಯ ಮಹಾಪ್ರಭುಗಳು ಕೆಲವು ದಿನಗಳನ್ನು ಬಹಳ ಸಂತೋಷದಿಂದ ಕಳೆದರು. ನಂತರ ಜಗನ್ನಾಥನ ರಥೋತ್ಸವವು ಸಮೀಪಿಸಿತು. ಶ್ರೀ ಚೈತನ್ಯ ಮಹಾಪ್ರಭುಗಳು ಮೊದಲು ಕಾಶಿ ಮಿಶ್ರರನ್ನು, ನಂತರ ದೇವಾಲಯದ ಮೇಲ್ವಿಚಾರಕರನ್ನು, ನಂತರ ಸಾರ್ವಭೌಮ ಭಟ್ಟಾಚಾರ್ಯರನ್ನು ಕರೆದರು. ಈ ಮೂವರು ಜನ ಭಗವಂತನ ಮುಂದೆ ಬಂದಾಗ ಗುಂಡಿಚ ಎಂಬ ಕರೆಯಲ್ಪಡೆಯುವ ದೇವಾಲಯವನ್ನು ತೊಳೆಯಲು ಅನುಮತಿಗಾಗಿ ಅವರನ್ನು ಬೇಡಿಕೊಂಡರು. ಗುಂಡಿಚ ದೇವಸ್ಥಾನವನ್ನು ತೊಳೆಯುವ ಭಗವಂತನ ಅನುಮತಿ ಕೋರಿಕೆಯನ್ನು ಕೇಳಿದ ನಂತರ ದೇವಾಲಯದ ಮೇಲ್ವಿಚಾರಕರಾದ ಪಡಿಚ, ದೇವಾಲಯದ ಮೇಲ್ವಿಚಾರಕರಿಗೆ ಪಡಿಚ ಅಂತ ಕರೀತಾರೆ ಒರಿಯಾ ಭಾಷೆಯಲ್ಲಿ, ಪ್ರಿಯ ಸ್ವಾಮಿ, ನಾವೆಲ್ಲರೂ ನಿಮ್ಮ ಸೇವಕರು, ನೀವು ಏನು ಬಯಸುತ್ತೀರೋ ಅದನ್ನು ಮಾಡುವುದು ನಮ್ಮ ಕರ್ತವ್ಯ. ರಾಜನು ರಾಜನೇನು ಓಕೆ. ಸೊ ಪಡಿಚ ಯಾರು ದೇವಸ್ಥಾನದ ಗುಂಡಿಚ ಮಾರ್ಜನ ಇದೆ ಹೇಳ್ತಾರೆ, ಅವ್ರು ಹೇಳ್ತಾರೆ, ಸೊ ಇದು ಮಂದಿರ ಸ್ವಚ್ಛತೆ ಮಾಡೋದು ನಿಮ್ಮ ಕಾರ್ಯ ಅಲ್ಲ, ನಿಮ್ಮ ಕೆಲಸ ಅಲ್ಲ, ನಿಮ್ಮ ಸೇವೆ ಅಲ್ಲ ಅದು. ಸೊ ಆದರೂ ನೀವು ಆಜ್ಞೆ ಮಾಡ್ತೀರ, ನಾವೇನ್ ಮಾಡೋದು, ಯಾಕಂದ್ರೆ ನೀವ್ ಹೇಳೋದು ನಾವು ನಿರಾಕರಿಸಕ್ ಆಗೋದಿಲ್ಲ. ಯಾಕೆ ನಾವು ಯಾರಾದ್ರೂ ಕ್ಲೀನಿಂಗ್ ಅಂದ್ರೆ ಅದೇನೋ ಯಾರಾದ್ರೂ ಹೇಳ್ತೀವಿ, ಅವ್ರು ಮಾಡಿ, ನೀವು ಮಾಡಿ, ಇವ್ರು ಮಾಡೋದು, ಅವ್ರು ಮಾಡೋದು ಮಾಡಿಸ್ತೀವಿ, ನಾವು ಸ್ವತಃ ಮಾಡೋದಿಲ್ಲ. ಆದ್ರೆ ಇಲ್ಲಿ ಚೈತನ್ಯ ಮಹಾಪ್ರಭು ಸ್ವತಃ ಮಾಡ್ತಾ ಇದ್ದಾರೆ, ಸ್ವತಃ ಅವರೇ ಮುಂದೆ ನಿಂತು ಅವರೇ ಗುಂಡಿಚ ಮಾರ್ಜನ ವಿಶೇಷತೆ.
ಸೊ ಇಲ್ಲ ಅವ್ರನ್ನ ಕರ್ಕೊಂಡು ಬನ್ನಿ, ಇಷ್ಟು ಜನ ಲೇಬರರ್ಸ್ ಬೇಕು, ಇಷ್ಟು ಜನ ಬೇಕು, ಅಷ್ಟು ಜನ ಬೇಕಿಲ್ಲ, ಆ ತರ ಹೇಳ್ತಾರೆ. ಸ್ವತಃ ಶ್ರೀ ಚೈತನ್ಯ ಮಹಾಪ್ರಭು ಮಾಡೋದ್ರ ಕಾರ್ಯ. ಸೊ ಹಾಗೆ ಎನಿವೆ ಮೊದಲಿಗೆ ಅವರು ಹೇಳ್ತಾರೆ, ಇಲ್ಲ ನಿಮ್ಗೆ ಸೂಕ್ತ ಅಲ್ಲ ಇದು ಅಂತ. ಆದ್ರೂ ಚೈತನ್ಯ ಮಹಾಪ್ರಭು ಇಲ್ಲ, ನಾನೇ ಆ ಜವಾಬ್ದಾರಿ ವಹಿಸ್ಕೊಳ್ತೇನೆ, ನಾನೇ ನನ್ನ ಮೇಲ್ವಿಚಾರಣೆಲೆ ನಾನು ವೈಯಕ್ತಿಕವಾಗಿದ್ದು ಇದು ಮಾಡೋದಿದು ಗುಂಡಿಚ ಮಾರ್ಜನ. ಸೊ ಹಾಗೆ ಆಯ್ತು, ಏನ್ ಬೇಕು ಇವಾಗ ಅವರೇ ಕೇಳ್ತಾರೆ. ನನ್ನ ಪ್ರೀತಿಯ ಶ್ರೀ ಚೈತನ್ಯ ಮಹಾಪ್ರಭುಗಳೇ, ದೇವಾಲಯವನ್ನು ತೊಳೆಯುವುದು ನಿಮಗೆ ಸೂಕ್ತವಾದ ಸೇವೆಯಲ್ಲ. ಆದಾಗ್ಯೂ ನೀವು ಹಾಗೆ ಮಾಡಲು ಬಯಸಿದರೆ ಅದನ್ನು ನಿಮ್ಮ ಕಾಲಕ್ಷೇಪಗಳಲ್ಲಿ ಒಂದಾಗಿ ಸ್ವೀಕರಿಸಬೇಕು. ಸೊ ನಿಮ್ಮ ಒಂದು ಲೀಲೆ, ನಿಮ್ಮ ದಿವ್ಯ ಲೀಲೆಗಳು ಇದರಲ್ಲಿ ನೀವು ಕೂಡ ಇಸ್ಬೋದು. ಗುಂಡಿಚ ಮಾರ್ಜನ ಕೂಡ ಒಂದು ದಿವ್ಯ ಲೀಲೆ. ದೇವಾಲಯವನ್ನು ತೊಳೆಯಲು ನಿಮಗೆ ಅನೇಕ ನೀರಿನ ಪಾತ್ರೆಗಳು ಮತ್ತು ಪೊರಕೆಗಳು ಬೇಕಾಗುತ್ತವೆ. ಆದ್ದರಿಂದ ನನಗೆ ಆದೇಶಿಸಿ, ನಾನು ಎಲ್ಲ ವಸ್ತುಗಳನ್ನು ತಕ್ಷಣ ನಿಮ್ಮ ಬಳಿಗೆ ತರಬಲ್ಲೆ. ಸೊ ಭಗವಂತನ ಆಶಯವನ್ನು ಅವರು ಯಾರು ಪಡಿಚ ಸೂಪರಿಂಟೆಂಡೆಂಟ್ ಅರ್ಥ ಮಾಡಿಕೊಂಡ ತಕ್ಷಣ ಅವರು ದೇವಾಲಯವನ್ನು ಗುಡಿಸಲು 100 ಹೊಸ ನೀರಿನ ಪಾತ್ರೆಗಳು ಮತ್ತು 100 ಪೊರಕೆಗಳನ್ನು ತಕ್ಷಣವೇ ತಲುಪಿಸಿದರು. ಮರುದಿನ ಮುಂಜಾನೆ ಭಗವಂತನು ತನ್ನ ವೈಯಕ್ತಿಕ ಸಹಚರರನ್ನು ತನ್ನೊಂದಿಗೆ ಕರೆದುಕೊಂಡು ಹೋಗಿ ತನ್ನ ಕೈಯಿಂದಲೇ ಅವರ ದೇಹಕ್ಕೆ ಶ್ರೀಗಂಧದ ತಿರುಳನ್ನು ಹಚ್ಚಿದನು. ನಂತರ ಪ್ರತಿಯೊಬ್ಬ ಭಕ್ತನಿಗೂ ತನ್ನ ಕೈಯಿಂದ ಪೊರಕೆಯನ್ನು ಕೊಟ್ಟು ಅವರೆಲ್ಲರನ್ನೂ ತನ್ನೊಂದಿಗೆ ಕರೆದುಕೊಂಡು ಹೋಗಿ ಭಗವಂತನು ಗುಂಡಿಚಾಗೆ ಹೋದನು. ಈ ರೀತಿಯಾಗಿ ಭಗವಂತ ಮತ್ತು ಅವನ ಸಂಗಡಿಗರು ಗುಂಡಿಚ ದೇವಾಲಯವನ್ನು ಶುದ್ಧೀಕರಿಸಲು ಹೋದರು. ಮೊದಲು ಅವರು ಪೊರಕೆಗಳಿಂದ ದೇವಾಲಯವನ್ನು ಶುದ್ಧೀಕರಿಸಿದರು. ಭಗವಂತನು ದೇವಾಲಯದ ಒಳಗಿನ ಎಲ್ಲವನ್ನೂ ಬಹಳ ಚೆನ್ನಾಗಿ ಶುದ್ಧೀಕರಿಸಿದನು, ಚಾವಣಿಯನ್ನು ಒಳಗೊಂಡಂತೆ. ನಂತರ ಅವನು ಕುಳಿತುಕೊಳ್ಳುವ ಸ್ಥಳವನ್ನು, ಸಿಂಹಾಸನ ತೆಗೆದುಕೊಂಡು ಅದನ್ನು ಶುದ್ಧೀಕರಿಸಿ ಮತ್ತೆ ಅದರ ಮೂಲ ಸ್ಥಳದಲ್ಲಿ ಇರಿಸಿದನು. ಹೀಗೆ ಭಗವಂತ ಶ್ರೀ ಚೈತನ್ಯ ಮಹಾಪ್ರಭು ಮತ್ತು ಅವರ ಸಂಗಡಿಗರು ದೇವಾಲಯದ ಎಲ್ಲ ದೊಡ್ಡ ಮತ್ತು ಸಣ್ಣ ಕಟ್ಟಡಗಳನ್ನು ಸ್ವಚ್ಛಗೊಳಿಸಿ ಗುಡಿಸಿದರು ಮತ್ತು ಅಂತಿಮವಾಗಿ ದೇವಾಲಯ ಮತ್ತು ಕೀರ್ತನ ಮಂಟಪದ ನಡುವಿನ ಪ್ರದೇಶವನ್ನು ಸ್ವಚ್ಛಗೊಳಿಸಿದರು. ನಿಜಕ್ಕೂ 100 ಭಕ್ತರು ದೇವಾಲಯದ ಸುತ್ತಲೂ ಶುದ್ಧೀಕರಣದಲ್ಲಿ ತೊಡಗಿದ್ದರು ಮತ್ತು ಶ್ರೀ ಚೈತನ್ಯ ಮಹಾಪ್ರಭುಗಳು ಇತರರಿಗೆ ಸೂಚನೆ ನೀಡಲು ಸ್ವತಃ ಕಾರ್ಯಾಚರಣೆಯನ್ನು ನಡೆಸುತ್ತಿದ್ದರು. ಶ್ರೀ ಚೈತನ್ಯ ಮಹಾಪ್ರಭುಗಳು ದೇವಾಲಯವನ್ನು ಬಹಳ ಸಂತೋಷದಿಂದ ತೊಳೆದು ಶುದ್ಧೀಕರಿಸಿದರು. ಯಾವಾಗಲೂ ಶ್ರೀಕೃಷ್ಣ ಪವಿತ್ರ ನಾಮವನ್ನು ಜಪಿಸುತ್ತಿದ್ದರು. ಅದೇ ರೀತಿ ಎಲ್ಲ ಭಕ್ತರು ಸಹ ಜಪಿಸುತ್ತಿದ್ದರು ಮತ್ತು ಅದೇ ಸಮಯದಲ್ಲಿ ತಮ್ಮ ಕರ್ತವ್ಯಗಳನ್ನು ನಿರ್ವಹಿಸುತ್ತಿದ್ದರು. ಸೊ ಚೈತನ್ಯ ಮಹಾಪ್ರಭು ಸ್ವಚ್ಛ ಮಾಡುವಾಗ ಹರಿ ಹರಿ ಹರಿ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ. ಸೊ ಚೈತನ್ಯ ಮಹಾಪ್ರಭು ಹೇಳ್ತಾ ಇದ್ರು, ಜೊತೆಗೆ ಅವರ ಭಕ್ತರ ಜೊತೆ ಎಲ್ಲ ಸೇರಿಕೊಂಡು ಅವರು ಕೂಡ ಮಾಡ್ತಾ ಇದ್ದಾರೆ, ಅವರ ಸೇವೆ ಮಾಡ್ತಾ ಇದ್ದಾರೆ, ಎಲ್ಲರೂ ಸ್ವಚ್ಛ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಅವರು ಕೂಡ ಹರಿನಾಮವನ್ನು ಹೇಳ್ತಾ ಇದ್ದಾರೆ. ಭಗವಂತನ ಸಂಪೂರ್ಣ ಸುಂದರ ದೇಹವು ಧೂಳು ಮತ್ತು ಕೊಳಕಿನಿಂದ ಆವೃತವಾಗಿತ್ತು. ಈ ರೀತಿಯಾಗಿ ಅದು ಅಲೌಕಿಕವಾಗಿ ಸುಂದರವಾಯಿತು. ಕೆಲವೊಮ್ಮೆ ದೇವಾಲಯವನ್ನು ಶುದ್ಧೀಕರಿಸುವಾಗ ಭಗವಾನ್ ಚೈತನ್ಯ ಮಹಾಪ್ರಭುಗಳು ಕಣ್ಣೀರು ಸುರಿಸುತ್ತಿದ್ದಾರೆ ಮತ್ತು ಕೆಲವು ಸ್ಥಳಗಳಲ್ಲಿ ಅವರು ಆ ಕಣ್ಣೀರಿಂದ ಶುದ್ಧೀಕರಿಸಿದರು. ಸೊ ಅಷ್ಟು ಏನು ಟಿಯರ್ಸ್ ಆಫ್ ಸಪರೇಷನ್. ಚೈತನ್ಯ ಮಹಾಪ್ರಭು ಅಷ್ಟು ಅವರು ಸುರಿಮಳೆ ತರ ನೀರು ಬರ್ತಾ ಇತ್ತು ಅಂತ ಹೇಳ್ತಾರೆ ಆ ದಿವ್ಯ ಆನಂದದಲ್ಲಿ. ಹಾಗೆ ಅದರಿಂದನೇ ಅವರು ಕ್ಲೀನ್ ಮಾಡಿದ್ರು, ಶುದ್ಧೀಕರಣ ನೀರು. ನಾವು ಶುದ್ಧಿ ಮಾಡ್ಬೇಕಂದ್ರೆ ನಾವು ನೀರು ಹಾಕ್ಬೇಕು ಮತ್ತೆ ಮಾಡ್ಬೇಕು. ಚೈತನ್ಯ ಮಹಾಪ್ರಭು ಇಲ್ಲ, ಅವ್ರಿಗೆ ಅಷ್ಟು ಆನಂದ, ಅವ್ರ ಕಣ್ಣಿನ ನೀರು ಬಂತು, ಅದರಿಂದ ಶುದ್ಧಿ ಆಯ್ತು ಅಂತ ಹೇಳ್ತಾರೆ. ಇದಾದ ನಂತರ ದೇವರ ಆಹಾರವನ್ನು ಇಡಲಾಗಿದ್ದ ಸ್ಥಳವನ್ನು ಭೋಗ ಮಂದಿರ ಅಂತ ಕರೀತಾರೆ, ಅದನ್ನು ಶುದ್ಧೀಕರಿಸಲಾಯಿತು. ಅದಕ್ಕೆ ಸಪರೇಟ್ ನೋಡಿ, ಸಪರೇಟ್ ರೂಮ್ ಫುಲ್ಲು ಭೋಗ ಮಂದಿರ ದೊಡ್ಡದೆಲ್ಲ ಸೇರಿಸ್ತಾರೆ, ಡಿವೋಟೀಸ್ ಬಂದದೆಲ್ಲ ಅಲ್ಲಿ ಭೋಗವನ್ನು ಕೊಡೋದು. ನಂತರ ಅಂಗಳವನ್ನು ಶುದ್ಧೀಕರಿಸಲಾಯಿತು ಮತ್ತು ನಂತರ ಎಲ್ಲ ವಸತಿ ಆವರಣಗಳನ್ನು ಒಂದರ ನಂತರ ಒಂದು ಶುದ್ಧೀಕರಿಸಲಾಯಿತು. ಶ್ರೀ ಚೈತನ್ಯ ಮಹಾಪ್ರಭುಗಳು ಎಲ್ಲಾ ಹುಲ್ಲು, ಧೂಳು ಮತ್ತು ಮರಳಿನ ಕಣಗಳನ್ನು ಒಂದೇ ಸ್ಥಳದಲ್ಲಿ ಸಂಗ್ರಹಿಸಿದ ನಂತರ ಅವರು ಅದನ್ನೆಲ್ಲ ತಮ್ಮ ಬಟ್ಟೆಯಲ್ಲಿ ಸಂಗ್ರಹಿಸಿ ಹೊರಗೆ ಎಸೆದರು. ಶ್ರೀ ಚೈತನ್ಯ ಮಹಾಪ್ರಭುಗಳ ಮಾದರಿಯನ್ನು ಅನುಸರಿಸಿ ಎಲ್ಲಾ ಭಕ್ತರು ಬಹಳ ಸಂತೋಷದಿಂದ ತಮ್ಮ ಬಟ್ಟೆಗಳೊಂದಿಗೆ ಹುಲ್ಲು ಮತ್ತು ಧೂಳುಗಳನ್ನು ಸಂಗ್ರಹಿಸಿ ದೇವಾಲಯದ ಹೊರಕ್ಕೆ ಎಸೆಯಲು ಪ್ರಾರಂಭಿಸಿದರು. ನಂತರ ಭಗವಂತ ಚೈತನ್ಯ ಮಹಾಪ್ರಭು ಭಕ್ತರಿಗೆ ಹೇಳಿದ್ರು, ನೀವು ಎಷ್ಟು ಶ್ರಮಿಸಿದ್ದೀರಿ ಮತ್ತು ದೇವಾಲಯವನ್ನು ಎಷ್ಟು ಚೆನ್ನಾಗಿ ಶುದ್ಧೀಕರಿಸಿದ್ದೀರಿ ಎಂದು ನೀವು ಹೊರಗೆ ಸಂಗ್ರಹಿಸಿದ ಎಲ್ಲಾ ಹುಲ್ಲು ಮತ್ತು ಧೂಳನ್ನು ನೋಡುವ ಮೂಲಕ ನನಗೆ ತಿಳಿಯುತ್ತದೆ. ಅಂದ್ರೆ ನೀವು ಎಷ್ಟು ಜಾಸ್ತಿ ತಂದ್ರೆ ನೀವು ಜಾಸ್ತಿ ಶ್ರಮ ಪಟ್ಟಿದ್ದೀರ ಅಂತ. ನೀವು ಇಲ್ಲ, ನೀವು ಸುಮ್ಮನೆ 1-2 ಸಾವಿರ ಬಂದ್ರೆ ಎಲ್ಲ ಕ್ಲೀನ್ ಆಗಿದೆ, ಏನೂ ಆಗಿಲ್ಲ, ಎಲ್ಲ ಕ್ಲೀನ್. ಒಂದ್ಸಲ ಹಂಗೆ ಹೇಳ್ಬಿಡ್ತಾರೆ ಭಕ್ತರು, ಇಲ್ಲ ಎಲ್ಲ ಕ್ಲೀನ್ ಆಗಿದೆ, ಎಲ್ಲ ನೋಡಿ ಎಲ್ಲ ಎಷ್ಟು ಚೆನ್ನಾಗಿದೆ. ಆಮೇಲೆ ನೋಡಿದ್ರೆ ಅಲ್ಲಿ ಜಳೆ ಬಿದ್ದಿರುತ್ತೆ, ಇನ್ನೊಂದಿರುತ್ತೆ, ಗೆಸ್ಟ್ ಬಂದವ್ರು ಇನ್ನೊಂದು ಹೇಳ್ತಾರೆ. ಸೊ ಎಲ್ಲ ಭಕ್ತರು ಒಂದೇ ರಾಶಿಯಲ್ಲಿ ಮಣ್ಣನ್ನು ಸಂಗ್ರಹಿಸಿದರು. ಶ್ರೀ ಚೈತನ್ಯ ಮಹಾಪ್ರಭುಗಳು ಸಂಗ್ರಹಿಸಿದ ಮಣ್ಣಿಗಿಂತ ಹೆಚ್ಚಿನದಾಗಿತ್ತು. ಸೊ ಹೇಳ್ತಾರೆ, ಚೈತನ್ಯ ಮಹಾಪ್ರಭು ಎಷ್ಟು ಸಂಗ್ರಹಿಸಿದ್ರು, ಎಲ್ಲರೂ ಸೇರಿ ಅದು ಒಂದು ಇದಾದ್ರೆ, ಒಂದು ಮೌಂಡ್ ಎಷ್ಟೊಂದು ಇದಾದ್ರೆ ಅದಕ್ಕಿಂತ ಜಾಸ್ತಿ ಚೈತನ್ಯ ಮಹಾಪ್ರಭು. ದೇವಾಲಯದ ಒಳಭಾಗವನ್ನು ಶುದ್ಧೀಕರಿಸಿದ ನಂತರ ಭಗವಂತನು ಮತ್ತೆ ಭಕ್ತರಿಗೆ ಶುದ್ಧೀಕರಣಕ್ಕಾಗಿ ಸ್ಥಳಗಳನ್ನು ನಿಗದಿಪಡಿಸಿದರು. ಓಕೆ, ನಂತರ ಭಗವಂತನು ಎಲ್ಲರಿಗೂ ದೇವಾಲಯದ ಒಳಭಾಗವನ್ನು ಅತ್ಯಂತ ಪರಿಪೂರ್ಣವಾಗಿ ಸ್ವಚ್ಛಗೊಳಿಸಲು ಆದೇಶಿಸಿದರು. ಅದರಲ್ಲಿ ಧೂಳು, ಹುಲ್ಲು ಮತ್ತು ಮರಳಿನ ಕಣಗಳನ್ನು ತೆಗೆದುಕೊಂಡು ಹೊರಗೆ ಎಸೆಯಲಾಯಿತು.
ಶ್ರೀ ಚೈತನ್ಯ ಮಹಾಪ್ರಭು ಮತ್ತು ಎಲ್ಲ ವೈಷ್ಣವರು ದೇವಾಲಯವನ್ನು 2ನೇ ಬಾರಿಗೆ ಶುದ್ಧೀಕರಿಸಿದ ನಂತರ ಶ್ರೀ ಚೈತನ್ಯ ಮಹಾಪ್ರಭುಗಳು ಶುದ್ಧೀಕರಣ ಕಾರ್ಯವನ್ನು ನೋಡಿ ತುಂಬಾ ಸಂತೋಷಪಟ್ಟರು. ದೇವಾಲಯವನ್ನು ಗುಡಿಸುತ್ತಿರುವಾಗ ಸುಮಾರು 100 ಜನರು ನೀರಿನ ಪಾತ್ರೆಗಳನ್ನು ತುಂಬಿಕೊಂಡು ಸಿದ್ಧರಾಗಿ ನಿಂತಿದ್ದರು ಮತ್ತು ಅವರು ತಮ್ಮಿಂದ ನೀರನ್ನು ಹೊರಹಾಕುವ ಭಗವಂತನ ಆದೇಶಕ್ಕೆ ಕಾಯುತ್ತಿದ್ದರು. ಶ್ರೀ ಚೈತನ್ಯ ಮಹಾಪ್ರಭುಗಳು ನೀರು ಕೊಡುವಂತೆ ಕರೆದ ತಕ್ಷಣ ಎಲ್ಲಾ ಪುರುಷರು ತಕ್ಷಣವೇ ಸಂಪೂರ್ಣವಾಗಿ ತುಂಬಿದ್ದ 100 ನೀರಿನ ಮಡಕೆಗಳನ್ನು ತಂದು ಭಗವಂತನ ಮುಂದೆ ಅರ್ಪಿಸಿದರು. ಈ ರೀತಿಯಾಗಿ ಶ್ರೀ ಚೈತನ್ಯ ಮಹಾಪ್ರಭು ಮೊದಲು ಮುಖ್ಯ ದೇವಾಲಯವನ್ನು, ಸೊ ಮೇನ್ ಯಾವ್ದು ದೇವರಲ್ಲಿ ಕೂತಾರೆ, ಗರ್ಭಗೃಹ, ಮತ್ತೆ ನಂತರ ಚಾವಣಿ, ಗೋಡೆಗಳು, ನೆಲ, ಕುಳಿತುಕೊಳ್ಳುವ ಸ್ಥಳ ಮತ್ತು ಕೋಣೆಗಳೊಳಗಿನ ಎಲ್ಲವನ್ನು ಚೆನ್ನಾಗಿ ತೊಳೆದರು. ಶ್ರೀ ಚೈತನ್ಯ ಮಹಾಪ್ರಭುಗಳು ಮತ್ತು ಅವರ ಭಕ್ತರು ಚಾವಣಿಯ ಮೇಲೆ ನೀರನ್ನು ಎಸೆಯಲು ಪ್ರಾರಂಭಿಸಿದರು. ಈ ನೀರು ಬಿದ್ದಾಗ ಅದು ಗೋಡೆಗಳು ಮತ್ತು ನೆಲವನ್ನು ತೊಳೆದುಕೊಂಡಿತು. ನಂತರ ಶ್ರೀ ಚೈತನ್ಯ ಮಹಾಪ್ರಭುಗಳು ತಮ್ಮ ಕೈಗಳಿಂದ ಜಗನ್ನಾಥ ಸ್ವಾಮಿಯ ಆಸನ ಸ್ಥಳವನ್ನು ತೊಳೆಯಲು ಪ್ರಾರಂಭಿಸಿದರು ಮತ್ತು ಎಲ್ಲಾ ಭಕ್ತರು ಭಗವಂತನಿಗೆ ನೀರು ತರಲು ಪ್ರಾರಂಭಿಸಿದರು. ದೇವಾಲಯದೊಳಗಿನ ಎಲ್ಲಾ ಭಕ್ತರು ಕೈ ತೊಳೆಯಲು ಪ್ರಾರಂಭಿಸಿದರು. ಪ್ರತಿಯೊಬ್ಬರ ಕೈಯಲ್ಲಿ ಪೊರಕೆ ಇತ್ತು ಪ್ರತಿಯೊಬ್ಬರ ಕೈಯಲ್ಲಿ, ಮತ್ತು ಈ ರೀತಿಯಾಗಿ ಅವರು ಭಗವಂತನ ದೇವರನ್ನು ಶುದ್ಧೀಕರಿಸಿದರು. ಯಾರೋ ಒಬ್ಬರು ಶ್ರೀ ಚೈತನ್ಯ ಮಹಾಪ್ರಭುಗಳ ಕೈಗಳಿಗೆ ನೀರು ಸುರಿಯಲು ತಂದರು ಮತ್ತು ಯಾರೋ ಒಬ್ಬರು ಅವರ ಕಮಲದ ಪಾದಗಳ ಮೇಲೆ ನೀರು ಸುರಿದರು. ಶ್ರೀ ಚೈತನ್ಯ ಮಹಾಪ್ರಭುಗಳ ಪಾದ ಕಮಲದಿಂದ ಬಿದ್ದ ನೀರನ್ನು ಯಾರೋ ಅಡಗಿಕೊಂಡು ಕುಡಿದರು. ಬೇರೊಬ್ಬರು ಆ ನೀರನ್ನು ಬೇಡಿಕೊಂಡರು ಮತ್ತು ಇನ್ನೊಬ್ಬ ವ್ಯಕ್ತಿ ಆ ನೀರನ್ನು ದಾನವಾಗಿ ನೀಡುತ್ತಿದ್ದರು. ಚೈತನ್ಯ ಮಹಾಪ್ರಭು ಬಿಸಿ ಇದ್ದಾರೆ ಕ್ಲೀನಿಂಗ್ ಅಲ್ಲಿ, ಅದೇ ಚೈತನ್ಯ ಮಹಾಪ್ರಭು ಪಾದಗಳು ತೊಳೆದ ನೀರನ್ನು ಯಾರೋ ತಗೊಳ್ತಾ ಇದ್ದಾರೆ ಮತ್ತೆ ಯಾರು ಕುಡಿತಾ ಇದ್ದಾರೆ. ಕೋಣೆಯನ್ನು ತೊಳೆದ ನಂತರ ನೀರನ್ನು ಒಂದು ಹೊರದಾರಿಯ ಮೂಲಕ ಬಿಡಲಾಗುತ್ತಿತ್ತು ಮತ್ತು ಅದು ಹರಿದು ಹೊರಗಿನ ಅಂಗಳವನ್ನು ತುಂಬುತ್ತಿತ್ತು. ಭಗವಂತನು ತನ್ನ ಸ್ವಂತ ಬಟ್ಟೆಗಳಿಂದ ಕೊಠಡಿಗಳನ್ನು ಒರೆಸಿದನು ಮತ್ತು ಅವುಗಳಿಂದ ಸಿಂಹಾಸನವನ್ನು ಸಹ ಹೊಳಪು ಮಾಡಿದನು. ಈ ರೀತಿಯಾಗಿ ಎಲ್ಲಾ ಕೊಠಡಿಗಳನ್ನು 100 ನೀರಿನ ಪಾತ್ರೆಗಳಿಂದ ಶುದ್ಧೀಕರಿಸಲಾಯಿತು. ಕೊಠಡಿಗಳನ್ನು ಶುದ್ಧೀಕರಿಸಿದ ನಂತರ ಭಕ್ತರ ಮನಸ್ಸುಗಳು ಕೊಠಡಿಗಳಂತೆ ಶುದ್ಧವಾಗಿದ್ದವು. ಸೊ ಇದು ಆಕ್ಚುಲಿ ಇದು ನಾವು ಭಗವಂತನ ಮಂದಿರ ಸೇವೆ ಮಾಡ್ತಿದ್ರೆ ಆಕ್ಚುಲಿ ನಮ್ಮ ಹೃದಯವನ್ನು ನಾವು ತಿಳ್ಕೊಳ್ಳೋದು ಅಷ್ಟೇ. ಭಗವಂತನಿಗೆ ಏನ್ ಬೇಕು, ನಮ್ಮಿಂದ ಏನ್ ಬೇಕಾಗಿಲ್ಲ ಅವನಿಗೆ. ಭಗವಂತನಿಗೆ ಒಂದು ಕ್ಷಣದಲ್ಲಿ ನಾವು ಏನ್ ಬೇಕಾದ್ರೂ ಆಗ್ಬೋದು. ಕೃಷ್ಣ ಅಚಿಂತ್ಯ ಶಕ್ತಿಗಳು ಹೇಗಿದೆ ಅಂದ್ರೆ ಅವನಿಗೆ ಏನ್ ಬೇಕಾದ್ರೂ ಏನೋ ಸ್ವಾಭಾವಿಕ ಜ್ಞಾನ ಬಲ ಕ್ರಿಯಾಚ ಅಂತ ಹೇಳ್ತಾರೆ. ನಾವೇನಾದ್ರು ಮಾಡ್ಬೇಕು ಅಂದ್ರೆ ಅದಕ್ಕೆ ಯೋಚನೆ ಮಾಡ್ಬೇಕು, ಅದಾಗುತ್ತಾ ಇಲ್ವಾ, ಅದಕ್ಕೆ ಎಷ್ಟು ನಮಗೆ ಇದೆಯಾ, ಶಕ್ತಿ ಇದೆಯಾ, ಬುದ್ಧಿ ಇದೆಯಾ, ಎಲ್ಲ ನೋಡ್ಬೇಕಾಗುತ್ತೆ. ಚೈತನ್ಯ ಭಗವಂತನಿಗೆ ಏನು ಬೇಕಿಲ್ಲ. ಕೃಷ್ಣ ಅವನು ಸೃಷ್ಟಿ ಆಗ್ಲಿ ಅಂದ್ರೆ ಸೃಷ್ಟಿ ಆರಂಭ ಆಗುತ್ತೆ. ಮತ್ತೆ ಈ ರೀತಿ ಆಗ್ಬೇಕು ಅಂದ್ರೆ ಬ್ರಹ್ಮದೇವರೆಲ್ಲ ಸೃಷ್ಟಿ ಮಾಡ್ತಾರೆ. ಸೊ ಆಗಿರುವಾಗ ಮಂದಿರ ಸ್ವಚ್ಛತೆ ಮಾಡೋದು ಭಗವಂತನಿಗೆ ಅವನಿಗೇನು ಇದಲ್ಲ, ಅವನು ಸ್ವಂತಾನೆ ಎಲ್ಲ ಮಾಡ್ಕೊಳ್ತಾನೆ. ಸೊ ಅವನೇ ಯಾರಿಗೋ ಪ್ರೇರೇಪಣೆ ಕೊಡ್ತಾನೆ. ಯಾವಾಗಲೂ ಎಷ್ಟೊಂದು ಎಲ್ಲ ಆಗೋದು ಕೂಡ ಅವನು ಯಾರಿಗೊಬ್ಬರು ಭಕ್ತರ ಪ್ರೇರೇಪಣೆ ಕೊಟ್ಟು ಅವರು ಉತ್ಸಾಹದಲ್ಲಿ ಮಾಡ್ತಾರೆ. ನಮ್ಗೆ ಇದು ಇಷ್ಟು ಚೆನ್ನಾಗಾಯ್ತು ಅಂತ ಅದು ಭಗವಂತನ ಅವ್ರಿಗೆ ಪ್ರೇರೇಪಣೆ ಕೊಟ್ಟು ಮಾಡಿಸೋದು. ಸೊ ಭಗವಂತನ ಯಾರು ಬೇಕಾದ್ರು ಹೇಗ್ ಬೇಕಾದ್ರು ಅವ್ನು ಏನ್ ಬೇಕಾದ್ರೂ ಮಾಡ್ಬೋದು, ಯಾವ ರೀತಿಯಲ್ಲಿ ಕೂಡ ಮಾಡ್ಬೋದು. ಸೊ ಅದನ್ನ ಮಾಡೋದ್ರಿಂದ ನಮಗೆ ಶುದ್ಧೀಕರಣ ಆಗುತ್ತೆ. ನಾವು ವೈಯಕ್ತಿಕವಾಗಿ ನಾವು ಪಾಲ್ಗೊಂಡ್ರೆ ನಾವು ಪವಿತ್ರರಾಗ್ತೇವೆ. ದೇವಾಲಯವನ್ನು ಶುದ್ಧೀಕರಿಸಿದಾಗ ಅದು ಶುದ್ಧವಾಗಿತ್ತು, ತಂಪಾಗಿತ್ತು ಮತ್ತು ಆಹ್ಲಾದಕರವಾಗಿತ್ತು. ಭಗವಂತನ ಸ್ವಂತ ಶುದ್ಧ ಮನಸ್ಸು ಕಾಣಿಸಿಕೊಂಡಂತೆ 100 ಪುರುಷರು ಸರೋವರದಿಂದ ನೀರು ತರುವ ಕೆಲಸದಲ್ಲಿ ತೊಡಗಿದ್ದರಿಂದ ದಡದಲ್ಲಿ ನಿಲ್ಲಲು ಸ್ಥಳವಿರಲಿಲ್ಲ. ಸೊ ನೀರು ತರಕ್ಕೆ ಜಲ ದಡದಲ್ಲಿ. ಪರಿಣಾಮವಾಗಿ ಯಾರೋ ಇಬ್ಬರು ಬಾವಿಯಿಂದ ನೀರು ಸೇದಲು ಪ್ರಾರಂಭಿಸಿದ್ದಾರೆ. ಸೊ ಸರೋವರಲ್ಲೂ ತರ್ತಾ ಇದ್ದಾರೆ ಮತ್ತೆ ಬಾವಿಯಿಂದ ತರ್ತಾ ಇದ್ದಾರೆ. 100 ಭಕ್ತರು ಮಡಿಕೆಗಳಲ್ಲಿ ನೀರನ್ನು ತಂದರು ಮತ್ತು 100 ಜನರು ಖಾಲಿ ಮಡಿಕೆಗಳನ್ನು ತೆಗೆದುಕೊಂಡು ಹೋಗಿ ಮತ್ತೆ ತುಂಬಿಸಿದರು. ನಿತ್ಯಾನಂದ ಪ್ರಭು, ಅದ್ವೈತ ಆಚಾರ್ಯ, ಸ್ವರೂಪ ದಾಮೋದರ, ಬ್ರಹ್ಮಾನಂದ ಭಾರತಿ, ಪರಮಾನಂದ ಪುರಿ ಅವರನ್ನು ಹೊರತುಪಡಿಸಿ ಎಲ್ಲರೂ ನೀರಿನ ಕುಂಡಗಳನ್ನು ತುಂಬಿಸಿ ಅಲ್ಲಿಗೆ ತರುವಲ್ಲಿ ನಿರತರಾಗಿದ್ದಾರೆ. ಸೊ ಎಲ್ಲ ಹಿರಿಯ ಭಕ್ತರು ಯಾರು ಇಲ್ಲ ಅಂತಲ್ಲ. ಚೈತನ್ಯ ಮಹಾಪ್ರಭುಗಳೇ ಬಂದ್ಮೇಲೆ ನಿತ್ಯಾನಂದ ಪ್ರಭುಗಳು ಬಂದಿದ್ದಾರೆ, ಅದ್ವೈತ ಆಚಾರ್ಯ ಬಂದಿದ್ದಾರೆ, ಅವರ ಸ್ವರೂಪ ಭಟ್ಟಾಚಾರ್ಯ ಬಂದಿದ್ದಾರೆ, ಅವರು ಇರ್ತಾರೆ. ಪರಮಾನಂದ ಪುರಿ, ಬ್ರಹ್ಮಾನಂದ ಭಾರತಿ ಇವರೆಲ್ಲ ಚೈತನ್ಯ ಮಹಾಪ್ರಭುಗಳ ಗುರುಗಳ ದೇವಭ್ರಾತೃಗಳು ಇವರಲ್ಲ, ಗುರುವಿನ ಸ್ಥಾನ ಇವರಲ್ಲ. ಅವರು ಕೂಡ ಪಾಲ್ಗೊಂಡಿದ್ದಾರೆ. ಯಾರು ಇಲ್ಲ ಅಂತ ಇಲ್ಲ ನೋಡಿ. ಒಂದಿನ ಗೊಂಡಿ ಚಮಾರ್ಜನ ಅಂದ್ರೆ ಪ್ರತಿಯೊಬ್ರು ಟಾಪ್ ಟು ಬಾಟಮ್ ಎಲ್ಲ ಇದ್ದಾರೆ, ಒಬ್ರು ಇಲ್ಲ ಅಂತಿಲ್ಲ. ಜನರು ಪರಸ್ಪರ ಡಿಕ್ಕಿ ಹೊಡೆದಾಗ ಅನೇಕ ನೀರಿನ ಮಡಕೆಗಳು ಮುರಿದು ಹೋದವು ಮತ್ತು 100 ಪುರುಷರು ಹೊಸ ನೀರಿನ ಮಡಕೆಗಳನ್ನು ತಂದು ತುಂಬಿಸಬೇಕಾಯ್ತು. ಅಷ್ಟು ಜನ ಕ್ಲೀನಿಂಗ್ ಅಷ್ಟು ಜನ ಇದ್ದಾರೆ. ಕೆಲವರು ಪಾತ್ರೆಗಳನ್ನು ತುಂಬಿಸುತ್ತಿದ್ದರು ಮತ್ತು ಇನ್ನು ಕೆಲವರು ಕೊಠಡಿಗಳನ್ನು ತೊಳೆಯುತ್ತಿದ್ದರು. ಆದರೆ ಎಲ್ಲರೂ ಕೃಷ್ಣ ಮತ್ತು ಹರಿಯ ಪವಿತ್ರ ನಾಮವನ್ನು ಜಪಿಸುವುದರಲ್ಲಿ ನಿರತರಾಗಿದ್ದಾರೆ. ಒಬ್ಬ ವ್ಯಕ್ತಿ ಕೃಷ್ಣ ಕೃಷ್ಣ ಎಂದು ಪವಿತ್ರ ನಾಮವನ್ನು ಜಪಿಸುವ ಮೂಲಕ ನೀರಿನ ಪಾತ್ರೆಯಾಗಿ ಬೇಡಿಕೊಂಡನು ಮತ್ತು ಇನ್ನೊಬ್ಬ ವ್ಯಕ್ತಿಯು ಕೃಷ್ಣ ಕೃಷ್ಣ ಎಂದು ಜಪಿಸುತ್ತಾ ಒಂದು ಪಾತ್ರೆಯನ್ನು ಕೊಟ್ಟನು. ಏನ್ ಹೇಳಿದ್ರು? ಕೃಷ್ಣ ಕೃಷ್ಣ. ಯಾರಾದರೂ ಮಾತನಾಡಬೇಕಾಗಲೆಲ್ಲ
ಅವರು ಕೃಷ್ಣ ಪವಿತ್ರ ನಾಮವನ್ನು ಉಚ್ಚರಿಸುವ ಮೂಲಕ ಹಾಗೆ ಮಾತಾಡುತ್ತಿದ್ದಾರೆ. ಪರಿಣಾಮವಾಗಿ ಕೃಷ್ಣ ಪವಿತ್ರ ನಾಮವು ಏನನ್ನಾದ್ರೂ ಬಯಸುವ ಎಲ್ಲರಿಗೂ ಸೂಚನೆ ಆಯಿತು. ಸೊ ಕೆಲವು ಜನ ಭಕ್ತರು ಕೆಲವು ದೇವಸ್ಥಾನಗಳಿಗಿದೆ ಪ್ರಸಾದ ಕೂಡ ಏನೋ ಕೇಳಿದ್ರೆ ಅವರು ಕಿಚಡಿ ಅಂತ ಹೇಳೋದಿಲ್ಲ ಅನ್ಸುತ್ತೆ. ಅವರು ಇನ್ನೇನೋ ಹೇಳ್ತಾರೆ, ಕಿಚಡಿ ಏನೋ ಜೊತೆಗೇನೋ ಇರುತ್ತೆ, ಅವ್ರು ಏನೋ ಒಂದು ಹೆಸರು ಇರುತ್ತೆ, ಕೃಷ್ಣ ನಾಮ ಏನೋ ಇರುತ್ತೆ. ಸೊ ಅದು ಹೇಳಿ ಅದನ್ನ ಹೇಳ್ತಾರೆ ಅವರು, ಅದನ್ನ ಅದನ್ನೇ ತಗೊಳ್ತಾರೆ. ಸೊ ಕಿಚಡಿ ಬೇಕಾ ಅಂತ ಕೇಳೋದು ಅವರು, ಏನಾದ್ರು ಕೃಷ್ಣ ಕಿಚಡಿ ಏನೋ ಒಂದು ಹೆಸರು ಸೇರಿಸ್ತಾರೆ, ಅದಕ್ಕೆ ಕೃಷ್ಣ ಹೆಸರು ಅದೆಲ್ಲ ಮಾಡ್ತಾರೆ. ಶ್ರೀ ಚೈತನ್ಯ ಮಹಾಪ್ರಭುಗಳು ಪರಮ ಪ್ರೀತಿಯಿಂದ ಕೃಷ್ಣನ ಪವಿತ್ರನಾಮವನ್ನು ಕಂಪಿಸುತ್ತಿದ್ದಂತೆ ಅವರು ಸ್ವತಃ ನೂರಾರು ಪುರುಷರ ಕೆಲಸವನ್ನು ಮಾಡುತ್ತಿದ್ದರು. ಸೊ ಇದು ಚೈತನ್ಯ ಮಹಾಪ್ರಭು ಪರಮ ಪುರುಷ, ಅವರ ಚಿಂತೆ ಶಕ್ತಿ. ನೂರಾರು ಜನ ಮಾಡೋ ಅಲ್ಲಿ ಎಲ್ಲರೂ ಓಡಾಡ್ತಾ ಇದ್ದಾರೆ, ಎಲ್ಲರೂ ಮಾಡ್ತಾ ಇದ್ದಾರೆ, ಆದ್ರೆ ಎಲ್ಲರಿಗಿಂತ ಜಾಸ್ತಿ ಚೈತನ್ಯ ಮಹಾಪ್ರಭು ಮಾಡ್ತಾ ಇದ್ದಾರೆ. ಶ್ರೀ ಚೈತನ್ಯ ಮಹಾಪ್ರಭುಗಳು 100 ಕೈಗಳಿಂದ ಶುದ್ಧೀಕರಣ ಮತ್ತು ತೊಳೆಯುತ್ತಿರುವಂತೆ ಕಾಣುತ್ತಿತ್ತು. ಅವರು ಪ್ರತಿಯೊಬ್ಬ ಭಕ್ತರಿಗೂ ಕೆಲಸ ಮಾಡುವುದು ಹೇಗೆಂದು ಕಲಿಸಲು ಮಾತ್ರ ಸಂಪರ್ಕಿಸುತ್ತಿದ್ದಾರೆ. ಆದ್ರೆ ಮಧ್ಯೆ ಅವ್ರು ನೋಡ್ತಾ ಇದ್ರು ಯಾರು ಹೇಗೆ ಮಾಡ್ತಾ ಇದ್ದಾರೆ ಅಂತ. ಯಾರಾದರೂ ಚೆನ್ನಾಗಿ ಮಾಡುವುದನ್ನು ನೋಡಿದಾಗ ಭಗವಂತನು ಅವರನ್ನು ಹೊಗಳಿದನು. ಆದರೆ ಯಾರಾದರೂ ತನಗೆ ತೃಪ್ತಿಯಾಗುವಷ್ಟು ಕೆಲಸ ಮಾಡುತ್ತಿಲ್ಲ ಎಂದು ಅವರು ನೋಡಿದರೆ ಅವನು ತಕ್ಷಣವೇ ಆ ವ್ಯಕ್ತಿಯನ್ನು ಶಿಕ್ಷಿಸಿದನು. ಯಾವುದೇ ದ್ವೇಷವನ್ನು ಸಹಿಸಲಿಲ್ಲ. ಭಗವಂತ ಹೇಳ್ತಿದ್ದನು ಅವರಿಗೆ, ನೀವು ತುಂಬಾ ಚೆನ್ನಾಗಿ ಮಾಡುತ್ತಿದ್ದೀರಿ, ದಯವಿಟ್ಟು ಇದನ್ನು ಇತರರಿಗೂ ಕಲಿಸಿ, ಇದರಿಂದ ಅವರು ಇದೇ ರೀತಿ ವರ್ತಿಸಬಹುದು. ವ್ಯಂಗ್ಯವಾಗಿ ಒಂದು ರೀತಿ ಅವರಿಗೆ, ಅವರು ತುಂಬಾ ಚೆನ್ನಾಗಿ ಮಾಡ್ತಾ ಇಲ್ಲ ಅವರು, ಅದಕ್ಕೆ ಅವ್ರಿಗೆ ಒಂದು ರೀತಿ ಅವರು ಟೀಕೆ ಮಾಡ್ತಾ ಇರೋದು. ನೀವು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀರಿ, ಇದನ್ನು ಬೇರೆಯವರು ಕಲಿಸಿ, ಇದೇ ರೀತಿ ಅಂತ ಹೇಳ್ಕೊಡಿ ಅವರಿಗೆ. ಶ್ರೀ ಚೈತನ್ಯ ಮಹಾಪ್ರಭು ಹೀಗೆ ಹೇಳುವುದನ್ನು ಕೇಳಿದ ತಕ್ಷಣ ಎಲ್ಲರೂ ನಾಚಿಕೆ ಪಟ್ಟರು. ಹೀಗೆ ಭಕ್ತರು ಹೆಚ್ಚಿನ ಗಮನದಿಂದ ಕೆಲಸ ಮಾಡಲು ಪ್ರಾರಂಭಿಸಿದರು. ಅವರು ಜಗಮೋಹನ ಪ್ರದೇಶವನ್ನು ಮತ್ತು ನಂತರ ಆಹಾರವನ್ನು ಇಡುವ ಸ್ಥಳವನ್ನು ತೊಳೆದರು. ಇತರ ಎಲ್ಲಾ ಸ್ಥಳಗಳನ್ನು ಸಹ ತೊಳೆಯಲಾಯಿತು. ಈ ರೀತಿಯಾಗಿ ಸಭೆ ನಡೆಯುವ ಸ್ಥಳ ಅಂದ್ರೆ ಪ್ರವಚನ ಸ್ಥಳ ಏನಿರುತ್ತೆ, ಇಲ್ಲ ಮೀಟಿಂಗ್ ಏನಾದ್ರು, ಇಡೀ ಅಂಗಳ, ಎತ್ತರಿಸಿದ ಕುಳಿತುಕೊಳ್ಳುವ ಸ್ಥಳಗಳು, ಅಡುಗೆ ಮನೆ ಮತ್ತೆ ಇತರ ಪ್ರತಿಯೊಂದು ಕೋಣೆಯನ್ನು ತೊಳೆಯಲಾಯಿತು. ಹೀಗೆ ದೇವಾಲಯದ ಸುತ್ತಲಿನ ಎಲ್ಲಾ ಸ್ಥಳಗಳನ್ನು ಒಳಗೆ ಮತ್ತೆ ಹೊರಗೆ ಚೆನ್ನಾಗಿ ತೊಳೆಯಲಾಯಿತು. ಎಲ್ಲವನ್ನು ಚೆನ್ನಾಗಿ ತೊಳೆದ ನಂತರ ಬಂಗಾಲದ ಒಬ್ಬ ವೈಷ್ಣವ, ಬಹಳ ಬುದ್ಧಿವಂತ ಮತ್ತು ಬಹಳ ಸರಳ, ಬಂದು ಭಗವಂತನ ಪಾದಕಮಲನ ಮೇಲೆ ನೀರನ್ನು ಸುರಿದನು. ಆಗ ಆ ಗೌಡಿಯ ವೈಷ್ಣವನು ಆ ನೀರನ್ನು ತೆಗೆದುಕೊಂಡು ತಾನು ಕುಡಿದನು. ಅದನ್ನು ನೋಡಿದ ಶ್ರೀ ಚೈತನ್ಯ ಮಹಾಪ್ರಭುಗಳು ಸ್ವಲ್ಪ ಅತೃಪ್ತರಾದರು ಮತ್ತು ಬಾಹ್ಯವಾಗಿಯೂ ಕೋಪಗೊಂಡರು. ಆಕ್ಚುಲಿ ಇದರ ಮುಂಚೆ ಕ್ಲೀನಿಂಗ್ ಟೈಮಲ್ಲಿ ಅವ್ರಿಗೆ ಗೊತ್ತಿಲ್ಲದೆ ಎಷ್ಟೋ ಜನ ಒಂದ್ಸಲ ಚೈತನ್ಯ ಮಹಾಪ್ರಭು ಪಾದಗಳಿಗೆ ನೀರು ಹಾಕಿ ಅದರಿಂದ ಕುಡಿದ್ಬಿಟ್ರು. ಆದ್ರೆ ಮಧ್ಯೆ ಇದೆಲ್ಲ ಆದ್ಮೇಲೆ ಕೊನೆಯಲ್ಲೆಲ್ಲೋ ಒಂದು ಸನ್ನಿವೇಶದಲ್ಲಿ ಆಗಿದೆ, ಎಲ್ಲ ಫಿನಿಶ್ ಆಗಿದೆ. ಆ ಟೈಮಲ್ಲಿ ಒಬ್ಬ ಭಕ್ತರು ಬಂದು ಚೈತನ್ಯ ಮಹಾಪ್ರಭು ಮೇಲೆ ನೀರು ಹಾಕಿ ಚೈತನ್ಯ ಮಹಾಪ್ರಭು ಗೊತ್ತಿರೋ ತರಾನೇ ಮತ್ತೆ ಆ ನೀರನ್ನು ಕುಡಿದ್ಬಿಟ್ರು. ಸೊ ಚೈತನ್ಯ ಮಹಾಪ್ರಭುಗೆ ಚೈತನ್ಯ ಮಹಾಪ್ರಭು ಆತರ ಅಲೋ ಮಾಡೋದಿಲ್ಲ ಆತರ. ಸೊ ಹಾಗಾಗಿ ಅವರಿಗೆ ಶಿಕ್ಷೆ ಕೊಡೋ ರೀತಿಯಲ್ಲಿ ಇವ್ರಿಗೆ ಸ್ವರೂಪ ದಾಮೋದರ ಗೋಸ್ವಾಮಿಗೆ ಆಗ ಶ್ರೀ ಚೈತನ್ಯ ಮಹಾಪ್ರಭು ಸ್ವರೂಪ ದಾಮೋದರನ್ನು ಕರೆದರು. ನಿನ್ನ ಬಂಗಾಳಿ ವೈಷ್ಣವ ನಡವಳಿಕೆಯನ್ನು ನೋಡು. ಯಾಕಂದ್ರೆ ಇವರು ಅವರ ಅಲ್ಲಿನ ಎಲ್ಲ ಬಂಗಾಳಿ ವೈಷ್ಣವ ಸ್ವರೂಪ ದಾಮೋದರ ಕೆಳಗಿರೋದು ನಾವು, ರೂಪ ಸನಾತನ ಗೋಸ್ವಾಮಿ ಕೆಳಗೆ ನಾವು ರೂಪಾನುಗ ಅಂತ ನಮ್ಗೆ ಕರೆಯೋದು. ಹಾಗೆ ರೀತಿಯಲ್ಲಿ ಚೈತನ್ಯ ಮಹಾಪ್ರಭು ಆಪ್ತ ಇವರ ಸಹಾಯಕರಿದ್ರೆ ಸ್ವರೂಪ ದಾಮೋದರ ಗೋಸ್ವಾಮಿ, ಮತ್ತೆ ಅವರು ಚೈತನ್ಯ ಮಹಾಪ್ರಭು ಜೊತೆಗೆ ಅಲ್ಲೇ ಗೌಡಿಯ ಆದ್ರಿಂದಾನೆ ಮತ್ತೆ ಎಲ್ಲರೂ ಕೂಡ ನಿನ್ನ ಇದರಲ್ಲಿರೋದು, ನಿನ್ನ ಆಶ್ರಯದಲ್ಲಿರೋದು. ನೋಡು ಅವರ ನಡವಳಿಕೆ ನೋಡು. ಬಂಗಾಲದ ಈ ವ್ಯಕ್ತಿ ದೇವೋತ್ತಮ ವ್ಯಕ್ತಿತ್ವದ ದೇವಾಲಯದೊಳಗೆ ನನ್ನ ಪಾದಗಳನ್ನು ತೊಳೆದಿದ್ದಾನೆ. ಅಷ್ಟೇ ಅಲ್ಲ, ಅವನು ಸ್ವತಃ ನೀರನ್ನು ಕುಡಿದಿದ್ದಾನೆ. ಈ ಅಪರಾಧದಿಂದಾಗಿ ನನ್ನ ಗಮ್ಯಸ್ಥಾನ ಏನೆಂದು ನನಗೇ ತಿಳಿದಿಲ್ಲ. ನಿಜಕ್ಕೂ ನಿಮ್ಮ ಬಂಗಾಳಿ ವೈಷ್ಣವನನ್ನು ಬಹಳವಾಗಿ ಸಿಲುಕಿಸಿದ್ದಾನೆ. ಸೊ ನಾನೆಲ್ಲ ನರಕಕ್ಕೆ ಹೋಗ್ಬೇಕು ಏನೋ, ನಾನು ಹೋಗಲ್ಲ ಎಲ್ಲ ಹೇಳೋದಾಗೆ ಶ್ರೀಧರ್ ಮಹಾಪ್ರಭು. ಈ ಹಂತದಲ್ಲಿ ಸ್ವರೂಪ ದಾಮೋದರ ಗೋಸ್ವಾಮಿಯು ಗೌಡಿಯ ವೈಷ್ಣವನ ಕುತ್ತಿಗೆಯನ್ನು ಹಿಡಿದು ಸ್ವಲ್ಪ ತಳ್ಳಿ ಗುಂಡಿಚಾಪುರಿ ದೇವಸ್ಥಾನದ ಹೊರಗೆ ಇರುವಂತೆ ಮಾಡಿದ. ಹೊರಗೆ ಹಾಕಿದ್ರು ಅವರು ಭಕ್ತರು. ಅದ್ರ ಲೀಲೆ, ಭಗವಂತ ಲೀಲೆ. ಸ್ವರೂಪ ದಾಮೋದರ ಗೋಸ್ವಾಮಿ ದೇವಾಲಯದೊಳಗೆ ಹಿಂದಿರುಗಿದ ನಂತರ ಆ ಮುಗ್ಧ ವ್ಯಕ್ತಿಯನ್ನು ಕ್ಷಮಿಸುವಂತೆ ಶ್ರೀ ಚೈತನ್ಯ ಮಹಾಪ್ರಭುಗಳು ಕೇಳಿಕೊಂಡರು. ಈ ಘಟನೆಯ ನಂತರ ಶ್ರೀ ಚೈತನ್ಯ ಮಹಾಪ್ರಭುಗಳು ತುಂಬಾ ತೃಪ್ತರಾದರು. ನಂತರ ಅವರು ಎಲ್ಲಾ ಭಕ್ತರನ್ನು 2 ಬದಿಗಳಲ್ಲಿ 2 ಸಾಲುಗಳಲ್ಲಿ ಕುಳಿತುಕೊಳ್ಳಲು ಹೇಳಿದರು. ಓಕೆ, ಹೀಗೆ ಮುಂದುವರಿಯುತ್ತಿದ್ದು ಲೀಲೆ ಇದು. ಓಕೆ, ಓದೋಣ ಇನ್ನು ಸ್ವಲ್ಪ ನೋಡೋಣ. ಈ ಘಟನೆಯ ನಂತರ ಭಗವಂತನು ಸ್ವತಃ ಮಧ್ಯದಲ್ಲಿ ಕುಳಿತು ಎಲ್ಲಾ ರೀತಿಯ ಹುಲ್ಲು, ಮರಳಿನ ಕಣಗಳು ಮತ್ತು ಕೊಳಕು ವಸ್ತುಗಳನ್ನು ಎತ್ತಿಕೊಂಡರು. ಶ್ರೀ ಚೈತನ್ಯ ಮಹಾಪ್ರಭುಗಳು ಒಣ ಹುಲ್ಲಿನ ಮತ್ತು ಮರಳಿನ ಕಣಗಳನ್ನು ಹೆಕ್ಕುತ್ತಿರುವಾಗ ಅವರು ಹೇಳಿದರು, ನಾನು ಎಲ್ಲರ ಸಂಗ್ರಹವನ್ನು ಸಂಗ್ರಹಿಸುತ್ತೇನೆ ಮತ್ತು ಇತರ ಎಲ್ಲರಿಗಿಂತ ಕಡಿಮೆ ಸಂಗ್ರಹಿಸಿದವರಿಗೆ ಸಿಹಿ ಕೇಕ್ ಮತ್ತು ಸಿಹಿ ಅನ್ನದ ದಂಡವನ್ನು ಪಾವತಿಸಲು ನಾನು ಕೇಳುತ್ತೇನೆ. ಓಕೆ,
ಈ ರೀತಿಯಾಗಿ ಗುಂಡಿಚಾ ದೇವಾಲಯದ ಎಲ್ಲ ಭಾಗಗಳು ಸಂಪೂರ್ಣವಾಗಿ ಶುದ್ಧೀಕರಿಸಲ್ಪಟ್ಟವು ಮತ್ತು ಸ್ವಚ್ಛವಾದವು. ಎಲ್ಲಾ ಭಾಗಗಳು ಶುದ್ಧ ಮತ್ತು ಶಾಂತ ಮನಸ್ಸಿನಂತೆ ತಂಪಾಗಿ ಮತ್ತು ನಿರ್ಮಲವಾಗಿದ್ದವು. ವಿವಿಧ ಕೋಣೆಗಳಿಂದ ನೀರನ್ನು ಕೊನೆಗೂ ಸಭಾಂಗಣಗಳ ಮೂಲಕ ಹೊರಗೆ ಬಿಟ್ಟಾಗ ಹೊಸ ನದಿಗಳು ಸಾಗರದ ನೀರನ್ನು ಸೇರಲು ತುಂಬಿ ಹರಿಯುತ್ತಿರುವಂತೆ ಕಾಣುತ್ತೆ. ಒಂದು ಅಷ್ಟು ನೀರು ಉಪಯೋಗಿಸಿದ್ದಾರೆ. ಅಲ್ಲಿಂದ ಒಂದು ನದಿನೇ ಬರ್ತಾ ಇದೆ ಈಗ, ಹಾಗೆ ಅಷ್ಟು ನೀರು ಅಂತ ಹೇಳ್ತೀವಿ. ಫಸ್ಟ್ ಎಲ್ಲ ನೀರ್ ಹಾಕಿ ತೊಳು ಎಲ್ಲ ಶೇಖರ ಒಂದೊಂದ್ರ ಮಾಡ್ಕೊಂಡ್ ಬಂದ್ರು, ಕೊನೆಗೆ ಓಪನ್ ಮಾಡಿ. ದೇವಾಲಯದ ದ್ವಾರದ ಹೊರಗೆ ಎಲ್ಲಾ ರಸ್ತೆಗಳನ್ನು ಸಹ ಸ್ವಚ್ಛಗೊಳಿಸಲಾಯಿತು. ದೇವಾಲಯದ ಹೊರಗೆ ರಸ್ತೆಗಳು. ಮತ್ತು ಇದನ್ನು ಹೇಗೆ ಮಾಡಲಾಯಿತು ಎಂದು ಯಾರಿಗೂ ನಿಖರವಾಗಿ ಹೇಳಲು ಸಾಧ್ಯವಾಗಲಿಲ್ಲ. ಶ್ರೀ ಚೈತನ್ಯ ಮಹಾಪ್ರಭುಗಳು ನರಸಿಂಹ ದೇವಾಲಯವನ್ನು ಒಳಗೆ ಮತ್ತು ಹೊರಗೆ ಶುದ್ಧೀಕರಿಸಿದರು. ಕೊನೆಗೆ ಅವರು ಕೆಲವು ನಿಮಿಷಗಳ ಕಾಲ ವಿಶ್ರಾಂತಿ ಪಡೆದು ನಂತರ ನೃತ್ಯ ಮಾಡಲು ಪ್ರಾರಂಭಿಸಿದರು. ಶ್ರೀ ಚೈತನ್ಯ ಮಹಾಪ್ರಭುಗಳು ಸುತ್ತಲೂ ಎಲ್ಲ ಭಕ್ತರು ಸಾಮೂಹಿಕ ಸಂಕೀರ್ತನೆ ಮಾಡಿದರು. ಭಗವಂತ ಹುಚ್ಚು ಹಿಡಿದ ಸಿಂಹದಂತೆ ಮಧ್ಯದಲ್ಲಿ ನೃತ್ಯ ಮಾಡಿದರು. ಚೈತನ್ಯ ಮಹಾಪ್ರಭುಗಳು ಹೇಗೆ ನೃತ್ಯ ಮಾಡಿದ್ರು ಹೇಳ್ತಾರೆ, ಹುಚ್ಚು ಹಿಡಿದ ಸಿಂಹದಂತೆ. ಹೌದು, ಸಿಂಹ ಅಂದ್ರೆ ಎಷ್ಟು ಶಕ್ತಿ, ಎಷ್ಟು ಪರಾಕ್ರಮ, ಎಷ್ಟು ಇದು ಇರುತ್ತೆ ಆ ಗರ್ಜನೆ. ಸೊ ಆ ರೀತಿ ಚೈತನ್ಯ ಮಹಾಪ್ರಭು ಸಂಕೀರ್ತನೆ ಮಾಡ್ತಾ ಇದೆ, ಆ ನೃತ್ಯ ಮಾಡ್ತಾ ಇದೆ. ಎಂದಿನಂತೆ ಚೈತನ್ಯ ಮಹಾಪ್ರಭುಗಳು ನೃತ್ಯ ಮಾಡುವಾಗ ಬೆವರು, ನಡುಕ, ಮುಂಕಾಗುವಿಕೆ, ಕಣ್ಣೀರು, ಹರ್ಷೋದ್ಗಾರ ಮತ್ತು ಗರ್ಜನೆಗಳು ಇದ್ದವು. ನಿಜಕ್ಕೂ ಅವರ ಕಣ್ಣುಗಳಿಂದ ಬಂದ ಕಣ್ಣೀರು ಅವರ ದೇಹ ಮತ್ತು ಅವರ ಮುಂದಿದ್ದವರನ್ನು ತೊಳೆದವು. ನೋಡಿ, ಚೈತನ್ಯ ಮಹಾಪ್ರಭುಗಳಿಂದ ಬರೋ ಕಣ್ಣೀರು ಅವರ ದೇಹವು ಫುಲ್ಲು ಬೆವರು, ಹತ್ತದಲ್ಲಿರೋ ಎಲ್ಲರೂ ಕೂಡ ಅವರ ಎಲ್ಲ ಬಟ್ಟೆಗಳೆಲ್ಲರೂ ಕೂಡ ಒದ್ದೆ. ಈ ರೀತಿಯಾಗಿ ಶ್ರೀ ಚೈತನ್ಯ ಮಹಾಪ್ರಭುಗಳು ತಮ್ಮ ಕಣ್ಣುಗಳಿಂದ ಬಂದ ಕಣ್ಣೀರಿನಿಂದ ಎಲ್ಲಾ ಭಕ್ತರ ದೇಹಗಳನ್ನು ತೊಳೆದರು. ಆ ಕಣ್ಣೀರು ಶ್ರಾವಣ ಮಾಸದ ಮಳೆಯಂತೆ ಸುರಿಯಿತು. ಶ್ರಾವಣ ಮಾಸದ ಈಗ ನಮ್ಮ ಈ ಟೈಮೇನ ಈಗ ಬರುತ್ತೆ, ವಿಪರೀತ ಜೋರ್ ಮಳೆ, ಆತರ ಆಯ್ತು. ಆಕಾಶವು ಸಂಕೀರ್ತನೆಯ ಮಹಾ ಮತ್ತು ಜೋರಾದ ಸಂಕೀರ್ತನೆ ತುಂಬಿತ್ತು. ಆಕಾಶವೇ ಮತ್ತು ಭಗವಾನ್ ಚೈತನ್ಯ ಮಹಾಪ್ರಭುಗಳ ಕುಣಿತ ಮತ್ತು ನೃತ್ಯದಿಂದ ಭೂಮಿಯು ನಡುಗಿತು. ಶ್ರೀ ಚೈತನ್ಯ ಮಹಾಪ್ರಭುಗಳು ಯಾವಾಗಲೂ ಸ್ವರೂಪ ದಾಮೋದರನ್ನು ಜೋರಾಗಿ ಪಠಣವನ್ನು ಇಷ್ಟಪಡುತ್ತಿದ್ದರು. ಆದ್ದರಿಂದ ಸ್ವರೂಪ ದಾಮೋದರರು ಆಡಿದಾಗ ಶ್ರೀ ಚೈತನ್ಯ ಮಹಾಪ್ರಭು ಕುಣಿದು ಕುಪ್ಪಳಿಸಿದರು. ಪರ್ಟಿಕ್ಯುಲರ್ ಸ್ವರೂಪ ದಾಮೋದರ ಗೋಸ್ವಾಮಿ ಹಾಡದೆ ಚೈತನ್ಯ ಮಹಾಪ್ರಭುಗಳು ಇನ್ನ ಆನಂದ ಕೊಡ್ತಾರೆ. ಅವಾಗ ನಾವು ಸದ್ಯಶಾಸ್ತ್ರ ಜೊತೆಗೆ ಇರ್ತಾ ಇದ್ರು ಅವರು. ಹೀಗೆ ಭಗವಂತನ ಸ್ವಲ್ಪ ಸಮಯದವರೆಗೆ ಕೀರ್ತನೆ ಮಾಡಿ ನರ್ತಿಸಿದರು. ಕೊನೆಗೆ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಅವರು ನಿಲ್ಲಿಸಿದರು. ಮತ್ತೆ ಅವರು ಅದ್ವೈತಾಚಾರ್ಯರು ಅವ್ರಿಗೆ ಮತ್ತೆ ಅವರ ಮಗ ಗೋಪಾಲ ಅವ್ರ ಕೀರ್ತನೆ ಮಾಡಕ್ ಆದೇಶಿಸ್ತಾರೆ. ಹೀಗೆ ಮುಂದುವರಿತಾ ಇದೆ ಇನ್ನ ಈ ಅಧ್ಯಾಯ. ಓಕೆ, ಸೊ ಎನಿವೆ, ಸೊ ಈ ಮಂದಿರ ಮಾರ್ಜನ, ಈ ಇದೇನು ಗುಂಡಿಚ ಮಾರ್ಜನ, ಸೊ ಈ ಸೇವೆ, ಈ ಕಾರ್ಯ ಅಲ್ಲಿ ಪ್ರತಿ ವರ್ಷ ಈ ಸಮಯದಲ್ಲಿ ವಿಶೇಷವಾಗಿ ನಡೆಯುತ್ತೆ. ಯಾಕೆ ನಡೆಯುತ್ತೆ ಅಂದ್ರೆ, ಯಾಕೆ ಇದು ಗುಂಡಿಚ ಮಾರ್ಜನ ನಡೆಯುತ್ತೆ ಅಲ್ಲಿ, ಯಾರಾದ್ರೂ ಹೇಳ್ತೀರಾ? ಅಲ್ಲ, ಒಂದು ದೇವರಲ್ಲಿ ಇರೋದಿಲ್ಲ ಅಲ್ಲಿ ಗುಂಡಿಚ ದೇವಸ್ಥಾನದಲ್ಲಿ. ದೇವರಿರೋದು ಜಗನ್ನಾಥ ಮೇನ್ ಮಂದಿರದಲ್ಲಿ. ಸೊ ಇಲ್ಲಿ ವರ್ಷಕ್ಕೊಮ್ಮೆ ಬರ್ತಾರೆ ಅವರು. ಸೊ ಇಲ್ಲಿ ಏನು ಯಾರು ದೇವರಿಲ್ಲದೆ ಇರೋದ್ರಿಂದ ಯಾರು ಅದನ್ನ ನೋಡ್ಕೊಳ್ಳೋದು, ಇದು ಮಾಡೋದು ಅಷ್ಟು ಕ್ಲೀನ್ ಇರೋದಿಲ್ಲ. ಅದು ಸಹಜವಾಗಿ ಅಲ್ಲಿ ದೇವರಿದ್ರೆ ಕ್ಲೀನ್ ಮಾಡ್ತಾರೆ. ಸೊ ಒಂದು ವರ್ಷಕ್ಕೆ ಫುಲ್ ಇದಾಗಿರುತ್ತೆ, ಫುಲ್ ಆಗಿರುತ್ತೆ. ಸೊ ಈ ಸಬ್ಜೆಕ್ಟ್ ಭಗವಂತನ್ ಮತ್ತೆ ಬರ್ತಾರೆ ಅಲ್ಲಿ ಸೂಚನೆ ಬೃಂದಾವನ ಇರ್ತಾರೆ ಅಲ್ಲಿ. ಸೊ ಬೃಂದಾವನ ಅವಾಗ ಕ್ಲೀನ್ ಮಾಡ್ತಾರೆ, ಅದಕ್ಕೆ ಫುಲ್ ಇದಾಗಿ ಗಲೀಜಾಗಿರುತ್ತೆ. ಆದ್ರೆ ಒಂದು ಇದ್ರಲ್ಲಿ ಏನಂದ್ರೆ, ಮಂದಿರ ಮಾರ್ಜನ ಮಾಡೋದ್ರಿಂದ ನಮಗೆ ಸ್ವಚ್ಛತೆ ಆಗುತ್ತೆ. ಸೊ ಇಲ್ಲೇ ತೋರಿಸೋದು ನಮ್ಗೆ ಏನಂದ್ರೆ, ನಾವು ಮಂದಿರ ಸ್ವಚ್ಛತೆ ಮಾಡಬೇಕು. ಸ್ವಚ್ಛತೆ ಮಾಡೋದು ಬಾಹ್ಯವಾಗಿ ಇದು ಕಾರ್ಯ ಇದು, ಆದ್ರೆ ನಮಗೆ ಆಂತರ್ಯವಾಗಿ ನಮಗೆ ಶುದ್ಧೀಕರಣ. ಚೇತೋ ದರ್ಪಣ ಮಾರ್ಜನಂ ಭವಮಹಾದಾವಾಗ ನಿರ್ವಾಪನಂ ಶ್ರೇಯ ಖೈರವ ಚಂದ್ರಿಕಾ ವಿತರಣ. ಸೊ ಹರೇ ಕೃಷ್ಣ ಮತ್ತೆ ಜಪಿಸೋದ್ರಿಂದ ಕೂಡ ನಮ್ಮ ಹೃದಯ ಸ್ವಚ್ಛತೆ ಆಗುತ್ತೆ. ಅದು ಮೊದಲಾಗೋದು ನಮಗೆ, ಮೊದಲ ಎಫೆಕ್ಟ್ ನಮಗೆ ನಮ್ಮ ರಾಜಸ ತಾಮಸ ಗುಣದ ಇದು ಪ್ರಭಾವ ಕಡಿಮೆ ಆಗುತ್ತೆ ಮೊದಲು. ಹಾಗೆ ಭಗವಂತನ ಎಲ್ಲ ಭಕ್ತಿ ಸೇವೆ ಚಟುವಟಿಕೆಗಳು ಯಾವ್ದಾದ್ರು ಕೂಡ ಇದೇ ರೀತಿಯಲ್ಲಿ ನಮ್ಮನ್ನು ತೊಳೆಯುತ್ತೆ. ಅದು ನಮ್ಮ ಸ್ವಚ್ಛ ಮಾಡುತ್ತೆ. ಹರೇ ಕೃಷ್ಣ. ಸೊ ಈ ಅಧ್ಯಾಯ ಮತ್ತೆ ಯಾರು ಓದ್ತೀರಾ ಓದ್ಕೊಳ್ಳಿ ಕಂಪ್ಲೀಟ್ ಆಗಿ. ನಾನು ಬರೀ ಅನುವಾದ ಓದ್ದೆ, ಅದು ಭಾವಾರ್ಥಗಳು ಕೂಡ ಇರುತ್ತೆ. ಶ್ರೀಲ ಪ್ರಭುಪಾದದ್ದು ಬಹಳ ಡೀಟೇಲ್ ಆಗಿರುತ್ತೆ, ಓದ್ಬೋದು. ಈ ಅಧ್ಯಾಯದ ಮಧ್ಯಭಾಗ ಆಲ್ಮೋಸ್ಟ್ ಒಂದು 70-80 ಶ್ಲೋಕಗಳು ಇದೆ. ಹರೇ ಕೃಷ್ಣ.